ಮತ್ತು ಕಡಬ ಗ್ರಾಮಾಂತರ ಪ್ರದೇಶದ ಗ್ರಾಮ ಪಂಚಾಯತ್ಗಳಲ್ಲಿ ಸಲ್ಲಿಸುವ ಏಕನಿವೇಶನ ಸಂಬಂಧಿಸಿ ಗೊಂದಲ ನಿವಾರಣೆ ಹಾಗೂ 4K ನಿಯಮಾವಳಿಗಳು ಜಾರಿಯಾಗಿರುವ ಮೊದಲು ಪ್ರಾಧಿಕಾರಕ್ಕೆ ಸಲ್ಲಿಕೆಯಾಗಿರುವ ಅರ್ಜಿಗಳ ವಿಲೇವಾರಿ ಮಾಡುವ ಸಂಬಂಧ ಸೆಪ್ಟೆಂಬರ್ 30ರಂದು ಶಾಸಕರ ಕಚೇರಿಯ 2ನೇ ಅಂತಸ್ತಿನಲ್ಲಿ ಯೋಜನಾ ಪ್ರಾಧಿಕಾರ ಅದಾಲತನ್ನು ನಡೆಸಲಾಗುವುದು ಎಂದು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಮಳ ರಾಮಚಂದ್ರ ಮತ್ತು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಕಾರ್ಯದರ್ಶಿ ಗುರುಪ್ರಸಾದ್ ಹೇಳಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದರು. ಈಗಾಗಲೇ ಬಂದ ಅರ್ಜಿಯಲ್ಲಿ ತಿರಸ್ಕೃತ ಅರ್ಜಿಯನ್ನು ಹೊರತುಪಡಿಸಿ ಕೆಲವೊಂದು ಸರಿಯಾದ ದಾಖಲೆ ನೀಡುವಂತೆ ಹಿಂಬರಹ ನೀಡಿದ ಪುತ್ತೂರು ಕಡಬ ತಾಲೂಕಿನ ಒಟ್ಟು 558 ಪ್ರಕರಣಗಳನ್ನು ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಅದಾಲತ್ ನಡೆಯಲಿದೆ. ಈ ವಿಷಯದ ಕುರಿತು ಇಷ್ಟರ ತನಕ ಅದಾಲತ್ ನಡೆದಿಲ್ಲ. ಇದು ಪ್ರಥಮ ಬಾರಿಗೆ ನಡೆಯುತ್ತಿದೆ ಎಂದರು. ಅದಾಲತ್ನಲ್ಲಿ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾ ಅಧಿಕಾರಿ, ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು, ಸಂಬಂಧಿಸಿ ಇತರ ಇಲಾಖೆ ಅಧಿಕಾರಿಗಳು ಇರುತ್ತಾರೆ. ಜನಸಾಮಾನ್ಯರಲ್ಲಿರುವ ಗೊಂದಲ ನಿವಾರಣೆ ಮತ್ತು ನಗರ ಯೋಜನಾ ಪ್ರಾಧಿಕಾರ ಮತ್ತು ಗ್ರಾಮ ಪಂಚಾಯತ್ಗಳ ಸಮನ್ವಯತೆಗೆ ಈ ಅದಾಲತ್ ಪ್ರಾಮುಖ್ಯತೆ ಪಡೆದಿದೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಷ್ಟು ಸರಿಯಾಗಿ ಕಡತ ಕಳುಹಿಸಿಕೊಟ್ಟರೆ ನಮಗೆ ವೇಗವಾಗಿ ಕೆಲಸ ಮಾಡಲು ಆಗುತ್ತದೆ. ಇಲ್ಲಿ ಸಮನ್ವಯ ತುಂಬಾ ಅಗತ್ಯ. ಇಲ್ಲಿ ಅದಾಲತ್ ಜೊತೆಗೆ ಮಾಹಿತಿ ವಿನಿಮಯ ಕಾರ್ಯಾಗಾರವು ನಡೆಯಲಿದೆ ಎಂದು ಹೇಳಿದರು. 2024ರಿಂದ ಇವತ್ತಿನವರೆಗೆ ನಮ್ಮ ನಗರ ಯೋಜನಾ ಪ್ರಾಧಿಕಾರಕ್ಕೆ ಸುಮಾರು 841 ಏಕನಿವೇಶನ ವಿನ್ಯಾಸದ ಅನುಮೋದನೆಗೆ ಅರ್ಜಿಗಳು ಬಂದಿದೆ. ಈ ಅರ್ಜಿಗಳಲ್ಲಿ ಸುಮಾರು 482 ಅರ್ಜಿಗಳಿಗೆ ನಾವು ಅನುಮೋದನೆಯನ್ನು ನೀಡಿದ್ದೇವೆ. ನಮ್ಮ ಸೆಕ್ರೆಟರಿ ಅವರ ಅನುಮೋದನೆಯನ್ನು ನೀಡಿದ್ದಾರೆ. ಸಾಮಾನ್ಯ ಇದು ಮೋರ್ ದೆನ್ 55% ಆಗ್ತದೆ, 55ರಿಂದ 60%. ಆಮೇಲೆ ಇಲ್ಲಿ ಬಂದದ್ರಲ್ಲಿ ಸುಮಾರು 75 ಪ್ರಕರಣಗಳು ತಿರಸ್ಕಾರ ಆಗಿದೆ. ಇದು 9%ಗಿಂತ ಸ್ವಲ್ಪ ಕೆಳಗೆ ಆಗ್ತದೆ. ಇನ್ನು ಹಿಂಬರಹ ನೀಡಿ ನಿಮ್ಮಲ್ಲಿ ಡಾಕ್ಯುಮೆಂಟ್ಗಳ ಕೊರತೆ ಇದೆ, ನಿಮ್ಮದು ಇಷ್ಟಿಷ್ಟು ಡಾಕ್ಯುಮೆಂಟ್ಗಳು ಇನ್ನಷ್ಟು ಬೇಕು ಅನ್ನೋದರ ನೆಲೆಯಲ್ಲಿ ಸುಮಾರು 264 ಪ್ರಕರಣಗಳಿಗೆ ಹಿಂಬರಹವನ್ನು ನೀಡಿ ಅವರ ಹತ್ರ ಹೊಸ ದಾಖಲೆಗಳನ್ನು ಅವರ ಹತ್ರ ಕೇಳಿ, ಹೀಗೆ ಇದು ಸಾಮಾನ್ಯ 34% ಪ್ರಕರಣ. ಇನ್ನು ಪೆಂಡಿಂಗ್ ಇರುವಂತಹ ಪ್ರಕರಣಗಳು ಒಟ್ಟು 20 ಪುತ್ತೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ, ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಕಡಬ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ 637 ಅರ್ಜಿಗಳು ಬಂದಿದೆ. ಈ 637ರಲ್ಲಿ 246 ಅರ್ಜಿಗಳು ಇದು ಅಪ್ರೂವ್ ಆಗಿದೆ, ಅನುಮೋದನೆಗೊಂಡಿದೆ. ಅಂದ್ರೆ ಸಾಮಾನ್ಯ 37ರಿಂದ ಮೇಲೆ ಒಂದು 40%ಗೆ ಹತ್ರ ಆಗ್ತದೆ. ಆಮೇಲೆ ಅಲ್ಲಿ ತಿರಸ್ಕೃತ ಆದಂತಹ ಅರ್ಜಿಗಳ ಸಂಖ್ಯೆ 92, ಇದು ಸಾಮಾನ್ಯ ಒಂದು 16%ನಷ್ಟು ಆಗ್ತದೆ. 294 ಪ್ರಕರಣಗಳಿಗೆ ಹಿಂಬರಹ ನೀಡಲಾಗಿದೆ. ನೀವು ಇನ್ನಷ್ಟು ದಾಖಲೆಗಳನ್ನು ಕೊಟ್ಟು ನಾವು ಅನುಮೋದನೆ ಪಡ್ಕೊಳ್ಬೇಕು ಅನ್ನುವಂತ ಮಾಹಿತಿಯನ್ನು ಅವರಿಗೆ ನೀಡಿದೆ. ಈಗ ಈ ಹಂತದಲ್ಲಿ ನಾವು ಒಟ್ಟು ಪುತ್ತೂರಿನಲ್ಲಿ ಇರುವಂತಹ ಸುಮಾರು 264 ಹಿಂಬರಹ ನೀಡಿದ ಪ್ರಕರಣಗಳು ಮತ್ತು ಕಡಬ ತಾಲೂಕಿನಲ್ಲಿ ನೀಡಿದಂತಹ ಒಟ್ಟು 294 ಪ್ರಕರಣಗಳು, ಒಟ್ಟು ಒಂದು 600ಕ್ಕೆ ಹತ್ತಿರ ಪ್ರಕರಣಗಳಿಗೆ ಅವುಗಳನ್ನು ಆದಷ್ಟು ಬೇಗ ವಿಲೇವಾರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಪುತ್ತೂರಿನಲ್ಲಿ ಒಂದು ಅದಾಲತನ್ನು ಮಾಡುವಂತಹ ಒಂದು ಹೊಸ ಪ್ರಯೋಗವನ್ನ ನಾವು ಆರಂಭ ಮಾಡ್ತಾ ಇದ್ದೇವೆ. ಅದಾಲತ್ ಇಷ್ಟರವರೆಗೆ ತಾಲೂಕು ಆಫೀಸಿನಲ್ಲಿ ಆಗಲಿ ಅಥವಾ ಯೋಜನಾ ಪ್ರಾಧಿಕಾರದಲ್ಲಾಗಲಿ ಇಷ್ಟರವರೆಗೆ ಆದದಿರಲಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರಾದ ನಿಹಾಲ್ ಪಿ ಶೆಟ್ಟಿ, ಅನ್ವರ್ ಕಾಸಿಂ ಉಪಸ್ಥಿತರಿದ್ದರು. ಅನೀಶ್ V4 ನ್ಯೂಸ್ ಪುತ್ತೂರು. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.